ಎಸ್ಕೆಎಂ ಮೂವೀಸ್ ಅವರ ಶವ ಸಂಸ್ಕಾರ ಎಂಬ ಎರಡನೇ ಚಿತ್ರ ಚಿತ್ರೀಕರಣಗೊಳ್ತಿದೆ. ಮೋಹನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಕಾಂತರಾಜ್ ಅವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರೋ ಈ ಚಿತ್ರಕ್ಕೆ ರವಿ ಅವರ ಛಾಯಾಗ್ರಹಣವಿದೆ. ಇಂಡಿಯನ್ ಆರ್ಮಿಯಲ್ಲಿರುವ ಪ್ರಭಾಕರ್ ಮೂರ್ತಿ ಹಾಗೂ ಉದಯಕುಮಾರಿ ಅವರ ಪುತ್ರಿಗಳಾದ ರೋಶ್ನಿ ಪ್ರಭಾಕರ್, ಡಿಂಪಲ್ ಪ್ರಭಾಕರ್ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಗೋವಿಂದೇಗೌಡ, ದಿವ್ಯಾ ಮತ್ತು ರಂಗಭೂಮಿ ಕಲಾವಿದರಾದ ಯತೀಶ್, ಅಕ್ಷಯ್, ನಾಗರತ್ನ, ವೆಂಕಟೇಶ್, ದರ್ಶನ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು ವಿಜಯ್ ವಿಲ್ಸನ್, ಮಂಗಳೂರು ಮೀನನಾಥ, ಕೃಷ್ಣಪ್ಪ ಬಂಗೇರ ಉಪಸ್ಥಿತರಿದ್ದರು. ಶವ ಸಂಸ್ಕಾರಕ್ಕೆ